ಎಚ್.ಡಿ. ಕೋಟೆ ತಾಲೂಕಿನ ಜಿ.ಬಿ. ಸರಗೂರಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ 10ನೇ ತರಗತಿಯ ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಎಚ್.ಡಿ. ಕೋಟೆ ತಾಲೂಕಿನ ಮಾನ್ಯ ಯೋಜನಾಧಿಕಾರಿಯವರಾದ ಶಶಿಧರ್ ಎಂ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಮತಾ ರಾಮೇಗೌಡರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಯೋಜನಾಧಿಕಾರಿಯವರು ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣವನ್ನು ಯಾವ ವಯಸ್ಸಿನಲ್ಲಿ ಪಡೆಯಬೇಕು, ಆ ಸಮಯದಲ್ಲಿ ಪಡೆದರೆ ಪ್ರಯೋಜನವಿದೆ ಎಂದರು. ಹಾಗೂ ಮಕ್ಕಳು ಶ್ರದ್ಧೆ ಭಕ್ತಿಯಿಂದ ವಿದ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು ಸಮಾಜದಲ್ಲಿ ಪರಿಪೂರ್ಣ ವ್ಯಕ್ತಿಯಾಗಿ ಬೆಳೆಯಲು ವಿದ್ಯೆ ಬಹಳ ಮುಖ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ನಿಂಗರಾಜು, ಗ್ರಾಮ ಪಂಚಾಯತ್ ಸದಸ್ಯರು ತಿಮ್ಮಾಚಾರಿ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದ ಅಶ್ವಿನಿ, ವೆಂಕಟನಾಯ್ಕ್, ಮಹೇಶ, ಲೀಲಾವತಿ, ಸಂಗೀತ ಹಾಗೂ ವಲಯ ಮೇಲ್ವಿಚಾರಕರು ಪವಿತ್ರ ಹಾಗೂ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಅಶ್ವಿನಿ, ಸೇವಾ ಪ್ರತಿನಿಧಿ ಪ್ರೇಮ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಲಾರ ಮಹದೇವ. ಒಟ್ಟಿಗೆ ಅವರು ವಿಶೇಷವಾಗಿ ಈ ವರ್ಷ ಅವರಿಗೆ ಒಂದು ಗೌರವದ ಸ್ಥಾನ ಕೂಡ ಸಿಕ್ಕಿದೆ. ನಮ್ಮ ಶ್ರೇಷ್ಠ ನಮ್ಮ ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನಗೊಂಡು ಇವತ್ತು ರಾಜ್ಯಸಭೆಯ ಸದಸ್ಯರು ಕೂಡ ಈ ಪೂಜ್ಯ ವೀರೇಂದ್ರ ಹೆಗ್ಗಡೆ ಹೌದು. ಹಾಗಾಗಿ ಶ್ರೇಷ್ಠ ವ್ಯಕ್ತಿ, ನಮ್ಮ ದೇಶದ ಅತ್ಯುನ್ನತವಾದಂಥ ನಾಗರಿಕ ಪ್ರಶಸ್ತಿ, 2ನೇ ನಾಗರಿಕ ಪ್ರಶಸ್ತಿ ಅಂತ ಹೇಳಿ ಪದ್ಮ ವಿಭೂಷಣವನ್ನು ಪಡ್ಕೊಂಡಿದ್ದಾರೆ. ಇನ್ನೊಂದು ಭಾರತ ರತ್ನ ಬಂದರೆ ದೇಶದ ಎಲ್ಲ ಗೌರವಗಳು ಅವರಿಗೆ ಸಲ್ಲಿದಂತಾಗುತ್ತದೆ. ಅಷ್ಟು ದೊಡ್ಡ ಸೇವೆಗಳನ್ನು ಗುರುತಿಸಿ ಈ ದೇಶ ಕೂಡ ಅವರನ್ನು ಗುರುತಿಸಿದೆ. ವಿಶೇಷವಾಗಿ ಪೂಜ್ಯರು ಇವತ್ತು ಈ ರೀತಿಯಾಗಿ ಗುರುತಿಸಲಿಕ್ಕೆ ಮುಖ್ಯ ಕಾರಣ, ಅವರು ಧಾರ್ಮಿಕ ಕ್ಷೇತ್ರವನ್ನು, ಧರ್ಮಸ್ಥಳದ ಧಾರ್ಮಿಕ ಮಂಜುನಾಥ ಕ್ಷೇತ್ರವನ್ನು ಧಾರ್ಮಿಕತೆಯ ನೆಲೆಗಟ್ಟಿನ ಒಟ್ಟಿಗೆ ಅದನ್ನು ಸಮಾಜ ಪರಿವರ್ತನೆಗೆ, ಕಡು ಬಡವರ ರೈತರ ಪರಿವರ್ತನೆಗೆ ಹೇಗೆ ಬಳಕೆ ಮಾಡಿಕೊಂಡು ಈ ಸಮಾಜವನ್ನು ತಿದ್ದಬಹುದು ಅಂತ ಹೇಳ್ಬೋದು ಅನ್ನೋಂಥ ವಿಚಾರ ಇಟ್ಕೊಂಡು ಗ್ರಾಮೀಣಾಭಿವೃದ್ಧಿ ಯೋಜನೆ ಅನ್ನೋದು ಒಂದು ಯೋಜನೆಯನ್ನು 1982ರಲ್ಲಿ ಹುಟ್ಟು ಹಾಕಿ ಇವತ್ತು ಆ ಕಾರ್ಯಕ್ರಮದ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾವಿರಾರು ಲಕ್ಷಾಂತರ ಜನರಿಗೆ ಇವತ್ತೊಂದು ಅನ್ನ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಬೆಳಕನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಆಶಾದೀಪವಾಗಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘಗಳಿಗೆ ಸೇರಿಕೊಂಡು ಬದುಕು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ.